ನೆಲ್ಯಾಡಿ ಮೂಲದ ಉದ್ಯಮಿ ಸುದೀಪ್ ರೈ ಅವರ ಆತ್ಮಹತ್ಯೆ ಪ್ರಕರಣ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿ ದಿನೇ ದಿನೇ ಹೊಸ ಬೆಳವಣಿಗೆಗಳು ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆ ಸುದೀಪ್ ರೈ ಅವರ ಪತ್ನಿ ಸೌಮ್ಯ ಶೆಟ್ಟಿ ಅವರು ಮಾಧ್ಯಮಗಳ ಮುಂದೆ ಹಾಜರಾಗಿ ತಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಸುದೀಪ್ ರೈ ತಂದೆ ದಾಮೋದರ್ ರೈ ಮತ್ತು ಸೌಮ್ಯ ಶೆಟ್ಟಿಯ ಹಳೆಯ ಪ್ರೇಮಿ ಎನ್ನಲಾದ ವೇಣುಗೋಪಾಲ್ ಶೆಟ್ಟಿ ಅವರು ಮಾಡಿರುವಂತಹ ಆರೋಪಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸೌಮ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ವಿರುದ್ಧ ಕೇಳಿ ಬರ್ತಾ ಇರುವ ಹನಿ ಟ್ರ್ಯಾಪ್ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ನಿರಾಧಾರ. ನನ್ನ ವ್ಯಕ್ತಿತ್ವ ಹಾನಿ ಮಾಡಲು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಲಾಗ್ತಾ ಇದೆ. ಸುದೀಪ್ ಅವರು ತಮ್ಮ ತಂದೆಯ ಮನೆಗೆ ತೆರಳಿದ್ದ ಸಮಯದಲ್ಲೇ ಈ ದುರ್ಘಟನೆ ಸಂಭವಿಸಿದೆ. ಈ ವಿಚಾರದಲ್ಲಿ ನನಗೆ ಸಂಬಂಧ ಕಲ್ಪಿಸುವುದು ನ್ಯಾಯಸಮ್ಮತವಲ್ಲ. ಘಟನೆಗೆ ಸಂಬಂಧಿಸಿದ ಎಲ್ಲ ಅಂಶಗಳ ಕುರಿತು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. ಇನ್ನು ವೇಣುಗೋಪಾಲ್ ಶೆಟ್ಟಿ ಅವರು ನನ್ನ ವಿರುದ್ಧ ಪೂರ್ವಾಗ್ರಹದಿಂದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆ ಮದುವೆಯಾಗುವ ವಿಚಾರವನ್ನು ನಾನು ನಿರಾಕರಿಸಿದ್ದೆ. ಕಾರಣ ಅವರು ಬೇರೆ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದ ವಿಚಾರ ನನಗೆ ತಿಳಿದು ಬಂದಿತ್ತು. ಈಗ ವೈಯಕ್ತಿಕ ದ್ವೇಷದಿಂದ ಈ ಪ್ರಕರಣವನ್ನು ಬಳಸಿಕೊಂಡು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ನನ್ನ ಹೆಸರನ್ನ ಕೆಡಿಸಲು ಪ್ರಯತ್ನಿಸಲಾಗ್ತಾ ಇದೆ ಎಂದ ಸೌಮ್ಯ ಶೆಟ್ಟಿ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಬಂಧ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸಿದ್ದೇನೆ. ಜೊತೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಕೂಡ ಸಂಪೂರ್ಣ ವಿಷಯವನ್ನ ವಿವರಿಸಿ ನ್ಯಾಯಯುತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇನೆ. ನನ್ನ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯವನ್ನ ಬಹಿರಂಗಪಡಿಸಬೇಕು, ನನಗೆ ನ್ಯಾಯ ನೀಡಬೇಕು ಎಂದು ಸೌಮ್ಯ ಶೆಟ್ಟಿ ಒತ್ತಾಯಿಸಿದ್ದಾರೆ. ಸರ್ ಎನ್ನ ಕಂಡೆ ಯಾನ ಪಾಯ್ಸನ್ ಕೊರಡು ಪಂದಾಂಡೆ ಯಾನು ಮುಲ್ಪ ಪತ್ತು ಉಂತೋಡು ಪಂದ್ಲಿ ಜತ್ತ ಹಾಸ್ಪಿಟಲ್ ಅಡ್ಮಿಟ್ ಮನ್ಪೋಡು ಪಂದಿಜ್ಜಿ ಮುಲ್ಪ ಇದು ಒದ್ದೋಡು ಪಂದ್ಲೆ ಇಜ್ಜಿ ದಯಪಂಡೆ ಎಂಕ್ ಎನ್ನ ಲೈಫ್ ಬೋಡಿತ್ತೀನಿ ಅಪ್ಪದನ್ನು ಮಲ್ಪಂಡು ಏಲ ಮನ್ಪೋಲಿ ಯಾನ್ಲ ಆರಿಗೆ ಹಾಸ್ಪಿಟಲ್ ಪಾಯ್ಸನ್ಗೆ ತೊಂದರೆ ಪಂದು ಗೊತ್ತಾನಗನೆ ಎಂಕ್ ಅಕಲ ಇಲ್ಲದ ಮಿತ್ತು ಡೌಟ್ ಬತ್ತಿತ್ತು ದಯಪಂಡ ನಮ್ಮಡೆ ಇಡ್ಡಿಡ್ತೀರು ಅಡೆಗೆ ಇಲ್ಲ ಪೋದು ಬತ್ತಿ ಪೆಟ್ಟಿಗೆ ಮೇರಿಂಚ ಮಲ್ತೊಂದಿರು ಪನ್ನಾಗ ಯಾನ್ಲ ಆ ಟೈಮ್ ಕಂಪ್ಲೇಂಟ್ ಮಲ್ದೋರಿ ಬಟ್ ಯಾನ್ ಇಲ್ಲದ ಕಡೆ ಪಾತನಾಗ ಏನ ಇಲ್ಲ ಕಸಿನ್ ಅಣ್ಣೆ ಪುರ ಪಂಡಿರು ಈ ಟೈಮ್ ಪುರ ಮಲ್ಪರ ಪೂರ್ಚಿ ಬಾರ್ ಬದುಕದ ಬತ್ತನ ಎಂಕ್ಲೆ ಗಾತೆ ಯಾವ ಪಂದು ಹನಿ ಟ್ರ್ಯಾಪ್ ಅಂದು ಆಯ್ನ ಪಪ್ಪ ಐತೆ ಹೊಸತ್ತು ಅದೊಂದು ವಿಶೇಷ ಕ್ರಿಯೇಟ್ ಮಂದಿರು ಹನಿ ಟ್ರ್ಯಾಪ್ ಮನ್ಪು ಅವಶ್ಯಕತೆ ಎಂಕ್ ದಾಲೇಜಿ ಇನ್ನ ಗ್ಯಾಂಗ್ ಉಂಡು ಅವನ್ ಪಂತಾರೆ ಅವು ಆರು ಎಂಕ್ ಪ್ರೂಫ್ ತೋಷ್ಪವಳು ಆ ಗ್ಯಾಂಗ್ ಉಂಡು ಎಂಚಿನ ಹನಿ ಟ್ರ್ಯಾಪ್ ಅಂಡದು ಅರೆಗೆ ಐತ ಬಗ್ಗೆ ನಾಲೆಜ್ ಪತ್ತರೆಗ ಐತ ಬಗ್ಗೆ ಏರು ಪಂತೆರೆ ಹೆಂಗೆ ಗೊತ್ತುಜಿ ಹನಿ ಟ್ರ್ಯಾಪ್ ಅಂಚ ಪತ್ತುಂಡ ಕಾಸಿಗೆ ಮಲ್ದೆ ಬಂಗಾರಿಗೆ ಮಲ್ದೆ ಪಂತೆರು ಬಂಗಾರ ಸುದೀಪುಡ ದಾದ ಬಂಗಾರಲ ಇತ್ತಜಿ ಅವು ಮಾತೆರೆಲ್ಲ ಗೊತ್ತಿಪ್ಪ ವಿಷಯ ಯಾರು ಆ ಪ್ರಾಬ್ಲಮ್ ಇತ್ತೇರು ಅನ್ನ ಸಾಲದ ಪ್ರಾಬ್ಲಮ್ ಏತಿತ್ತಂಡು ಅವು ಪೂರ ಮಾತೆರೆ ಗೊತ್ತಿಪ್ಪ ವಿಷಯ ಹೆಂಗಾಯ್ತ ಅವಶ್ಯಕತೆ ಎಲ್ಲ ಇಜ್ಜಿ ಆತ ಕಾಸು ಬಂಗಾರ ಬೋಡ್ತ ನಾನು ಪಪ್ಪ ಬಾಯಿ ಬಿಡ್ದು ಪಂತಿಂಡು ಹಾಸ್ಪಿಟಲ್ ಸಂಪೋಡು ದುಂಬು ಆಯ್ನ ಬೊಡ್ಚಿಂದು ಬುಡ್ದು ಬರೆದು ಕೊರಿಯ ಪಂದಾಂಡ ನಿಕ್ಕೀನ ಬೋಡ ಆಯ್ನ ಸೆಟ್ಲ್ಮೆಂಟ್ ಮಲ್ಪ ಪಂದು ಆ ಟೈಮ್ ಬೋಡ್ ಹಿಂಗೆ ಕಂಡನೆ ಬೊಡ್ಚಿ ಬಂದಿತ್ತು ಆ ಸ್ಪಾಟ್ ಬರೆದ್ಲ ಕೊರ್ತೋಲಿ ಹೆಂಗೆ ಬಟ್ ಹೆಂಗೆ ಅವು ಮಲ್ಪಂದು ಹೆಂಗೆ ಲೈಫ್ ಬೋರ್ಡ್ ಪಂದ್ಯ ಅಂತ ದುಂಪೋತೀನಿ ಈ ವೇಣುಗೋಪಾಲ್ ಶೆಟ್ಟಿ ಹೆಂಗೆ ಬೈದು ನಂಜಿ ಪ್ರಪೋಸಲ್ ದ ಪರ್ಸನ್ ಬರ್ನಾಗ ಎಡ್ಡೆ ಪರ್ಸನ್ ಲಕ್ಕನೆ ತೋಜನೆಕ್ಕೆ ಎಂಕುಲು ಲೈಫ್ಗೂ ಬೋರ್ಡ್ ಅದು ಓಕೆ ಪಂತಿನ ದಯಪಣ ಆಯ್ಗ 3 ಜನಕ್ಕಲು ಅಂಜೋಕುಲು ಬೇರೆ ಮಲ್ಲಾಯಿ 2 ಜನಕ್ಕೆ ಮದುವೆ ಪೂರ ಫಸ್ಟ್ದಾಗಲ ಮದುವೆ ಆತಂಡು ಸೆಕೆಂಡ್ ದಮಿಗೆಗ್ಲ ಪೂರ ಫಿಕ್ಸ್ ಆದ ಮದುವೆ ಡೇಟ್ ಪೂರ ಫಿಕ್ಸ್ ಬಟ್ ಇಂಬೆ ಊರಿ ಮಾತ್ರ ಪಲೆ ಆಯ್ನಿಟ್ಟು ಎಂಕುಲು ಅಪ್ಪಗ ಥಿಂಕ್ ಮಾಡ್ದೋಡು ಆಗ ನಾನು ಮದುವೆ ಮಲ್ದು ಜರ್ಪಂದು ತೂವರೆ ಪೂಂಡು ಆಯ್ನ ಆ್ಯಕ್ಚುಲಿ ಕರೆಕ್ಟ್ ಇತ್ತು ಜಾನ್ ಇಲ್ಲಲ್ಲ ಈ ಪ್ರಪೋಸಲ್ ಹಾಕಲು ಬರ್ನಾಗಲ್ಲ ಆಯ್ನ ಪೊಪ್ಪಲ ಹೆಂಗೆ ಪಂತಿನ ಉಂಡು ఆయన ಬಗ್ಗೆ ತೆರಿ ಒಂದನ ಆಯ ಸರಿ ಇಜ್ಜೆ ಪಂದು ಅಲ್ತು ಬೊಕ್ಕರ ఆయన ಪ್ರಾಬ್ಲಮ್ ಅನ್ನಾಗ ఆయన ಮೆಗ್ಗೆ ಆವಡು ఆయన ಪೊಪ್ಪ ಅವಡು ಸ್ಟೇಟ್ಮೆಂಟ್ ಕೊಡ್ತೇರೆ ಎಂಕಳ್ಳ ಆಯ ಸರಿ ಇಜ್ಜೆ ಈ ನಿಕ್ ಇತ್ತೆ ಗೊತ್ತಾಯ್ನ ఆయన ಬಗ್ಗೆ ಬಟ್ ಆಯ ಸರಿ ಇಜ್ಜೆ ಅವು ಎಂಕಳು ಆಡ ಪಾತೆರ ಪೋನಾಗ ನಿಕ್ಕಲೆಗೆ ಎನ್ನ ಲೈಫ್ದು ಅಗತ್ಯ ಇಜ್ಜೆ ಯಾನ್ ತುಂಬೆನ್ ಪಂತೆಂದು ಅವು ಪೂರ ಎಂಕ ಕೊಡ್ತಿನ ಎಂಡ ಸ್ಟೇಟ್ಮೆಂಟ್ ಇನ್ನಿಕ್ಲ ಉಂಡಾಕುಲ್ ಪೊಪ್ಪ ఆయన ಮಿಗ್ಗೆ ಪಂತಿನ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ನಾಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳೋಕ್ಕೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಆವಾಗಲೇ ಕೇಳಿ, ನೀವು ಮದುವೆ ಎಲ್ಲ ಆದ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರ ಅಂತ ಹೇಳೋಕ್ಕೆ ಅವ್ರು ನನಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸಿಂದ ಬೈದರು. ಅದು ಅವ್ರ ಹುಡುಗಿಯಾಗಿ ನನಗೆ ಹಾಗೆ ಅವರು ಸಹ ಒಂದು ಹೆಂಗಸಾಗಿ ನನಗೆ ಆ ರೀತಿ ಶಬ್ದ ಹೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಅವಾಗ ಹೇಳಿ ನೀವು ಸಹ ಒಂದು ಹುಡುಗಿಯಾಗಿ ನನಗೆ ಈ ರೀತಿಯ ಶಬ್ದ ಹೇಳಬಾರ್ದಿತ್ತು, ನನಗೆ ತುಂಬ ಹರ್ಟ್ ಆಯಿತು ಅಂತೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಆವಾಗ ಇವಾಗ ಸುದೀಪ್ ಬಂದು ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಈಗೆಲ್ಲ ಹೇಳಬೇಡ, ಅವಳು ಟೆನ್ಷನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕೂತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನು ಅಂತ ಹೇಳಿ ಗಾಡೀಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ ಅವಳು ಬರೋದಾದ್ರೆ ನಾನು ನಿನ್ನ ಜೊತೆ ಗಾಡಿಯಲ್ಲಿ ಬರೋದಿಲ್ಲ ಅಂತೇಳಿ ಅಲ್ಲಿ ನನಗೆ ಮತ್ತೆ ಕಿರಿಕಿರಿ ಮಾಡಿದರು. ನಾನು ಹೇಳಿ ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತೇಳಿ ನಾನು ಸ್ಕೂಟಿಯೆಲ್ಲ ಚಾಲು ಮಾಡಿದ್ದೇನೆ. ಚಾಲು ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಲಿಸಿ ಹೇಳಿದರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದರು. ಅಮ್ಮ ನಾನು ಹಿಂದೆ ಕೂತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕೂತ್ಕೊಳ್ತಾರೆ. ಅವರು ತಂದೆಯವರೇ ಹೇಳಿದ್ದಾರೆ, ಏನು ಅವ್ರ ತಾಯಿ ಹೇಳಿದ್ದಾರೆ ನಾನು ದೂಡಿ ಹಾಗೆ ಅವ್ರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದ್ದೇನೆ ಇಲ್ವಾ ಏನಂತ ಹೇಳಿ, ನೀವು ಚೆಕ್ ಮಾಡಿ ಅವರೇನು ಬೈದಿದ್ದೇನೆ ಹೊಡೆದಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಿ, ನನಗೆ ಅದು ಅವಶ್ಯಕತೆ ಇಲ್ಲ ನನಗೆ ಅಲ್ಲಿ ಹೋಗಿ ಹಾಗೆ ಮಾಡಬೇಕಂತ.